ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕೋ ಈ ಹೇರ್ ಸ್ಟೈಲ್ ತುಂಬಾ ಬೇಜಾರಾಗಿಬಿಟ್ಟಿದೆ. ಸೊ ನನಗೆ ಹೋಗ್ತಾ ಇದ್ದೀನಿ, ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ಹೇರ್ ಕಲರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಡಬೇಕು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ. ಥ್ರೆಡಿಂಗ್ ಇದೆ, ಅದನ್ನು ಕೂಡ ಮಾಡಿಸ್ಬೇಕು. ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಾನು ಯಾವ ಹೇರ್ ಕಟ್ ಮಾಡ್ಕೋತೀನಿ ಅಥವಾ ಫ್ರಂಟ್ ಕಟ್ ಮಾತ್ರ ಮಾಡಿಸ್ಕೋತೀನ ಏನಾದರೂ ನೋಡಬೇಕು. ಟೋಟಲಿ ಈ ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಕೋತೀನಿ. ಬನ್ನಿ ಹೋಗೋಣ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾವ ಸೆಲೂನ್ಗೆ ಹೋಗ್ತಾ ಇದ್ದೀನಿ ಎಲ್ಲವನ್ನು ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾನು ಬಂದಿರುವಂಥದ್ದು ಲಾರಿಯಲ್ ಪ್ರೊಫೆಷ್ನಲ್ ಸೆಲೂನ್ಗೆ. ಇಲ್ಲಿ ತುಂಬ ಚೆನ್ನಾಗಿ ಹೇರ್ ಕಟ್ ಆಗಲಿ ಕಲರಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ ಥರ ಬೇಕು ನನಗೆ ಹೇರ್ ಸ್ಟೈಲ್ ಅಂತ. ಸೊ ಅವ್ರು ಕೇಳಿಸ್ಕೊತಾ ಇದ್ದಾರೆ. ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನನಗೆ ಯಾವ ರೀತಿ ಹೇರ್ ಕಟ್ ಬೇಕು ಅಂತ ಅವ್ರ ಹತ್ರ ಹೇಳ್ತಾ ಇದ್ದೀನಿ ನಾನು. ಇವರು ನನಗೆ ಸಜೆಸ್ಟ್ ಮಾಡ್ತಾಯಿದ್ರು, ಈ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಸಜೆಸ್ಟ್ ಮಾಡ್ತಾಯಿದ್ರು. ಫೈನಲಿ ಒಂದು ಹೇರ್ ಕಟ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಇವಾಗ ಇಲ್ಲಿ ಹೇರ್ ವಾಶ್ ಮಾಡ್ತಾ ಇದ್ದಾರೆ ನಂದು. ನಾನು ಸ್ಟ್ರೈಟ್ನಿಂಗ್ ಕೂಡ ಲಾರಿಯಲ್ ಮಾಡಿಸಿರೋದ್ರಿಂದ ನನಗೆ ಯಾಕೋ ಲಾರಿಯಲ್ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಇದೇ ಶಾಂಪು ಇಲ್ಲಿ ಹೆಚ್ಚಾಗಿ ಲಾರಿಯಲ್ ಪ್ರಾಡಕ್ಟೇ ಬಳಸ್ತಾರೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ನಾನು. ಇವಾಗ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ತುಂಬಾ ರಿಲ್ಯಾಕ್ಸ್ ಆಗಿತ್ತು. ಲಾರಿಯಲ್ ಇದೆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಇವರು. ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹೇರ್ ಕಟ್ಟಿಂಗ್ ಕೂಡ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ಹೇರ್ ವಾಶ್ ಆದ ನಂತರ ಹೇರ್ ಕಟ್ಟಿಂಗ್ ನನಗೆ ಕಂಪ್ಲೀಟ್ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಹೇರ್ ವಾಶ್ ಆದ ನಂತರ ಹೇರ್ ಡ್ರೈ ಮಾಡಿದ್ರು. ಆನಂತರ ಹೇರ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂದಲು ಕತ್ತರಿಸುವಾಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಆದರೆ ಏನಾದರೂ ಹೊಸ ರೀತಿ ಹೊಸ ಲುಕ್ ಇರಲಿ ಅಂತ ಹೇರ್ ಕಟ್ನ ಮಾಡಿಸ್ಕೊಂಡೆ. ನಮ್ಮ ಮನೆಯಲ್ಲಿ ನಾನು ಹೇರ್ ಕಟ್ ಮಾಡಿಸೋದು ಯಾರಿಗೂ ಕೂಡ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ನಂದು ಲಾಂಗ್ ಹೇರ್. ನನ್ನ ಹೇರ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ಕೋತೀನಿ ಅಂತ ಹೇಳಿದ್ರೆ ಅವರು ಬೇಡ ಅಂತ ಹೇಳ್ತಾಯಿದ್ರು. ಬಟ್ ಫೈನಲಿ ಏನಾದರೂ ಒಂದು ಚೇಂಜ್ ಇರಲಿ ಅಂತ ನಾನಿಲ್ಲಿ ಹೇರ್ ಕಟ್ನ ಮಾಡಿಸ್ಕೊಂಡೆ. ಬಟ್ ಲೆಂತ್ ನನಗೆ ಅಷ್ಟೇ ಬೇಕು ಅಂತ ಹೇಳಿದ್ದೆ, ಆದರೂ ಕೂಡ ಸ್ವಲ್ಪ ಶಾರ್ಟ್ ಆಯಿತು. ಸೆಲೂನಿಂದ ಈಗ ತಾನೇ ಬಂದೆ ನಾನು. ಹೇರ್ ಕಟ್ ಮಾಡಿಸ್ಕೊಂಡೆ, ಫೆದರ್ ಕಟ್ ಮಾಡಿಸ್ಕೊಂಡೆ, ನೋಡ್ತಾ ಇರ್ಬೋದು. ಆನಂತರ ಸ್ವಲ್ಪ ಇಲ್ಲಿ ಫ್ರಂಟ್ ಹೇರ್ ಕಟ್ ಮಾಡಿಸ್ಕೊಂಡೆ. ಇದು ಈ ಥರ ಫ್ರೀ ಬಿಡೋದಕ್ಕಿಂತ ಹಿಂದ್ಗಡೆ ಕ್ಲಿಪ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರಿಂಗ್ ಮಾಡಿಸ್ಲಿಲ್ಲ, ಥ್ರೆಡಿಂಗ್ ಆಯಿತು. ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಕಲರಿಂಗ್ ಮಾಡಿಸ್ಲಿಲ್ಲ. ಮತ್ತು ತುಂಬ ಹೊತ್ತು ಆಗುತ್ತೆ ವೆಯ್ಟ್ ಮಾಡಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಕಲರಿಂಗ್ ಮಾಡಿಸ್ಲಿಲ್ಲ. ಅದಕ್ಕೆ ಬರೀ ಹೇರ್ ಕಟ್ ಮಾತ್ರ ಮಾಡಿಸ್ದೆ. ಇದು ಹಿಂದ್ಗಡೆಯಿಂದ ಈ ಥರ ಇದೆ, ನೋಡ್ತಾ ಇದ್ದೀರಲ್ವಾ? ಈ ಥರ ಇದೆ. ಆನಂತರ ಇದು ಕ್ಲಿಪ್ ಹಾಕೊಂಡಾಗ ಈ ಥರ ಕ್ಲಿಪ್ ಹಾಕೊಂಡಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಲೇಯರ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹೇರ್ ಕಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನೇ ಮಾಡಿಕೊಂಡೆ ನಾನು. ನೋಡ್ತಾ ಇದ್ದೀರಲ್ವ? ಇವಾಗ ಇದ್ರಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಎಲ್ಲಿಯಾದರೂ ಹೊರಡೋವಾಗ ಎಲ್ಲಿಯಾದರೂ ರೆಡಿ ಆದರೆ ಆವಾಗ ನಿಮಗೆ ಚೆನ್ನಾಗಿ ನಾನು ವಿಡಿಯೋ ತೆಗಿತೀನಿ. ಈ ಹೇರ್ ಸ್ಟೈಲ್ದು ನೋಡಿ, ಆವಾಗ ನಾನು ವಿಡಿಯೋ ತೆಗಿತೀನಿ. ಮಾತ್ರ ನಾನು ಲೆಂತ್ ಸ್ವಲ್ಪ ಕೂಡ ಶಾರ್ಟ್ ಆಗಬಾರ್ದು ಅಂತ ಹೇಳಿ. ನೋಡ್ತಾ ಇದ್ದೀರಲ್ವಾ? ಒಂಥರ ಸ್ಟೆಪ್ ಆಗಿ ಲೇಯರ್ ಥರ ಬರ್ತಾ ಇದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ನನಗೆ ತುಂಬಾ ದಿನ ಆದಮೇಲೆ, ವರ್ಷನೇ ಆಯಿತು ಹೇರ್ ಕಟ್ ಮಾಡಿಸ್ದೆ. ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಯಾಕೋ ಆಸೆ ಆಯಿತು, ಮಾಡಿಸ್ದೆ. ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ ನೀವು. ಹೇರ್ ಕಟ್ ನನಗೆ ಯಾವ ರೀತಿ ಸೂಟ್ ಆಗ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ ನೀವು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ